ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಪ್ರಿಯ ವೀಕ್ಷಕ ಬಾಂಧವರೇ, ನಿಗ್ಲೆನ್ ಮಾತ ಮೋಗ್ಗೆಡೆತ್ಕೊಂಡು ಹೊಸ ಕುರಲ್ದ ಏನಿತ ಸುದ್ದಿಗೊಂಚಲು ಶುರು ಮಾಡ್ತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಲೋಕಸಭಾ ಚುನಾವಣೆದ ಅಂಗವಾದ ಭಾರತೀಯ ಜನತಾ ಪಾರ್ಟಿ ಕುಡ್ಲ ವಿಧಾನಸಭಾ ಕ್ಷೇತ್ರ ವತಿರ್ದು ನಾರಿ ಶಕ್ತಿ ಸಮಾವೇಶದ ಉದಿಪನಾಲೇಸು ಕೊಲ್ಯದ ಕುಲಾಲ ಭವನ ಸಭಾಂಗಣಡು ಸೋಮವಾರ ನಡೆತಂಡು. ಲೋಕಸಭಾ ಚುನಾವಣೆ ಅಂಗವಾದ ಭಾರತೀಯ ಜನತಾ ಪಾರ್ಟಿ ಕುಡ್ಲ ವಿಧಾನಸಭಾ ಕ್ಷೇತ್ರ ವತಿರ್ದು ನಾರಿ ಶಕ್ತಿ ಸಮಾವೇಶದ ಉದಿಪನಾಲೇಸು ಕೊಲ್ಯದ ಕುಲಾಲ ಭವನ ಸಭಾಂಗಣಡು ಸೋಮವಾರ ನಡಪಾಯಿರು. ಕಾರ್ಯಕ್ರಮನ ಉದಿಪನ ಮಲ್ತು ಪಾತಿರ್ನ ವಿಧಾನ ಪರಿಷತ್ ಸದಸ್ಯರು ಭಾರತಿ ಶೆಟ್ಟಿ ಪೊಂಜೋನಕ್ಲೆಗ್ 33% ಮೀಸಲಾತಿ ಕೊರಿಯರೆ ಮಸ್ತ್ ಹೋರಾಟಲು ನಡೆತದಿತ್ತಂಡು. ಆಂಡ ದೇಶದ ಪೊಂಜೋನಕ್ಲೆಗ್ 33% ಮೀಸಲಾತಿನಿ ಕೊಡ್ದು ಅಕ್ಲೇನ ಕನ್ನನು ನಿಜ ಮಲ್ತಿನಿ ತಂಗ್ಲ ಪೆರ್ಮೆದ ಪ್ರಧಾನಿ ನರೇಂದ್ರ ಮೋದಿ ದೇಶದ ರಾಷ್ಟ್ರಪತಿ ಪ್ರಧಾನಿ ವಿತ್ತ ಸಚಿವರನ್ನು ಏಕವಚನದ ಸಂಬೋಧಿಸುನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಸ್ಕಾರ ಕಲ್ಪನಾ ಅಗತ್ಯತೆ ಉಂಡು ಪಂಡಿತ ತೆರಿಪಾಯರು. ಈ ರೀತಿ ಅನೇಕ ಯೋಜನೆಗಳನ್ನು ಕೊಟ್ಟು ನಮ್ಮ ಬದುಕು ಹಸನಾಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ನರೇಂದ್ರ ಮೋದಿಯವರು ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ನಾನು ತಮಗೆ ಹೇಳೋದು ಇಷ್ಟೇ, ವಿನಂತಿಯನ್ನು ಮಾಡೋದು, ಇವತ್ತು ನಮಗೆ ಬಹಳ ಬೇಜಾರು ಅನಿಸೋದಂದರೆ ಟಿ ವಿಯಲ್ಲಿ ಯಾರಾದರೆ ಮಾಧ್ಯಮದವರು ನಿಂತರೆ ಕೆಲವರು ಹೇಳ್ತಾರೆ ಮೋದಿ ಬೇಕು ಅಂತ, ಕೆಲವರು ಹೇಳ್ತಾರೆ ನಮಗೆ 2,000 ರೂಪಾಯಿ ಕೊಡ್ತಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಬೇಕು, ನಮಗೆ ಬಸ್ ಫ್ರೀ ಕೊಟ್ಟರು ಕಾಂಗ್ರೆಸ್ ಬೇಕು. ಮೋದಿಯವರು ಎಲ್ಲಿವರೆಗೆ ಮಾತಾಡ್ತಾರೆ ಅಂದರೆ ಕೆಲವರು ಏನು ಗೊತ್ತಿಲ್ಲ, ಮೋದಿಯವರು ನಮಗೆ ಕರೋನಾ ತಂದರು ಹೇಳಿದರು. ಇಷ್ಟು ಒಂದು ತಪ್ಪು ದಾರಿಗೆ ಹೋಗುವಂಥ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿದ್ದಾಗ ನಾನು ಯಾಕೆ ನಿಮ್ಮ ಮುಂದೆ ಇಷ್ಟು ವಿಷಯವನ್ನು ಹೇಳ್ತೇನೆ ಅಂತ ಹೇಳಿದರೆ, ನಮ್ಮಲ್ಲಿ ಒಂದು ಮಾತಿದೆ, ಹೆಣ್ಣೊಬ್ಬಳು ಕಲಿತಲೆ ಅವಳೊಬ್ಬಳೇ ವಿದ್ಯಾವಂತ, ಗಂಡೊಬ್ಬ ಕಲಿತರೆ ಅವನು ಮಾತ್ರ ವಿದ್ಯಾವಂತನಾಗ್ತಾನೆ, ಹೆಣ್ಣು ಕಲಿತರೆ ಅವಳು ಮಾತ್ರ ಅಲ್ಲ ಅವಳ ಮನೆಯನ್ನು ವಿದ್ಯಾವಂತಳಾಗಿ ಮಾಡ್ತಾಳೆ, ಸಮಾಜವನ್ನು ವಿದ್ಯಾವಂತಳಾಗಿ ಮಾಡ್ತಾಳೆ ಅಂತ ನೀವೆಲ್ಲ ವಿಷಯವನ್ನು ನಿಮ್ಮ ಸುತ್ತಮುತ್ತ ಎಲ್ಲರಿಗೂ ಹೇಳಿದರೆ ಬಹುಶಃ ಕರೋನಾ ಸಂದರ್ಭ ಒಂದನ್ನೇ ನೀವು ತಗೊಳ್ಳಿ. ಇವತ್ತು ಅವರು ಏನು ಹೇಳ್ತಾರೆ, ನಾವು ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಇವತ್ತು ನೀವು ಹೇಳಬೇಕಾಗಿದೆ, ನಮ್ಮ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನಸಂಖ್ಯೆಯಲ್ಲಿ 80 ಕೋಟಿ ಜನರಿಗೆ ಪ್ರತಿ ತಿಂಗಳು ಒಬ್ಬೊಬ್ಬರಿಗೆ 5 ಕೆಜಿಯಾಗಿ ಅಕ್ಕಿಯನ್ನು ಉಚಿತವಾಗಿ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾರೆ. ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ತೋಟ ಪಾತೆರೊಂದು ಮೋದಿ ಆಡಳಿತಡೆ ಲೋಕಸಭೆಗೆ ಸ್ಪರ್ಧಿಸುವ ಅವಕಾಶ ತಿಕ್ಕನವು ಎನ್ನ ಪುಣ್ಯ ನಾಮಪತ್ರದ ಠೇವಣಿದ 21,000 ರೂಪಾಯಿನ ಎಂಕ ಪೊಂಜೋನಕ್ಲೆ ಕೊರಿಯರು 200 ಕೋಟಿ 500 ಕೋಟಿ ಆಸ್ತಿ ಘೋಷಿಸೋನ ಕಾಂಗ್ರೆಸ್ ದಕ್ಲಿರ್ದು ಎಂಕ ಪೊಂಜೋನಕ್ಲು ಕೊಡ್ತಿನ ಈ ಠೇವಣಿ ಕಾಸು ಲೆಕ್ಕ ಗುಪ್ಪಂದು ಅಂಡ ಸೇನೆಡಿ ಸೇವೆ ಸಲ್ಲಿಸಾದ ಲೋಕಸಭಾ ಅಭ್ಯರ್ಥಿಯಾತಿನ ಎನ್ನಂಚಿನಕ್ಲೆಗೆ ಬಿಜೆಪಿ ಪಕ್ಷದಕ್ಲೆ ಅತ್ತಂದಿನ ಮೋದಿ ಪರಿವಾರದ ಆ ಪೊಂಜೋನಕ್ಲಿ ಏನನ್ನು ಆಶೀರ್ವದಿಸಾದ ಕೊಡ್ತಿನ ಠೇವಣಿ ಕಾಸು ಅತ್ಯಮೂಲ್ಯ ಪಂಡದು ತೆರಿಪಾಯರು. ಇಂಚಿನಂಜಿ ವಿಶೇಷವಾದ ಚುನಾವಣೆ ಬಿಜೆಪಿದ ಅಭ್ಯರ್ಥಿಯಾದ ದಕ್ಷಿಣ ಕನ್ನಡದ ಇಂಚಿನಂಜಿ ಲೋಕಸಭಾ ಕ್ಷೇತ್ರದ ಅವಳ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ನಾಯಕತ್ವ ಒಪ್ಪುನಂಚಿನ ಸಂದರ್ಭ ಎಂಕೊಂಚ ಅವಕಾಶ ಸಿಕ್ಕಿದ್ನ ಎನ್ನ ಪುಣ್ಯ ಅಂದ ಎನ್ನೊಂದು ಈ ಜಿಲ್ಲೆದ ಜನಕಲ್ನ ಬೇಲೆವಂತರಂಜ ಅವಕಾಶ ಜಿಲ್ಲೆದ ಸಂಘಟನೆಯ ಹಿರಿಯರು ಆ ರೀತಿ ಕಟ್ಟದು ಇಡಮಟ ಕನೈದರ ಬೇರೆ ಸಾಧ್ಯನೇ ಇದ್ದು ಎಂದು ಜನಕಲು ಪನೊಂದಿರ್ತಾರೆ. ವಿರೋಧ ಪಕ್ಷದಕ್ಕೂ ಬಿಡ್ಲಿ ಅಕ್ಲೆ ಎಂಚಲ ಪನೊಂದಿರ್ತಾರೆ, ಅಕ್ಲೆ ಮನ್ಪುನಂಚಿನ ಆ ಬದ್ಧತೆಯಲ್ಲೇ ಇದ್ದಾರೆ. ಅಂಡ ಬದ್ಧತೆ ಇತ್ತಿನ ನಮ್ಮ ಕನದ ಬೇಕಂಡ ಕದಾ ಒಂದು ಪ್ರಭು ಶ್ರೀರಾಮಚಂದ್ರ ఆయన ಜನ್ಮಭೂಮಿಯ ಪ್ರಾಣ ಪ್ರತಿಷ್ಠೆ ಆವಡು ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠೆ ಆದ ಈ ದೇಶದ ಕೋಟ್ಯಂತರ ಹಿಂದುಲ್ನ ಸ್ವಾಭಿಮಾನ ಪಿರೋರ ಜಾಗೃತ ಆವಡು ಕರಿನ 500 ವರ್ಷ ನಮ್ಮ ಮಿತ್ತು ಅವಮಾನ ನಮ್ಮ ಸಹಿಸೊಂದಿತ್ತಾನ. ಕರಿನ 500 ವರ್ಷ ಈ ಪ್ರಭು ಶ್ರೀರಾಮಚಂದ್ರನ ಮಂದಿರಗೋಸ್ಕರ 7 ಜನ ಪ್ರಾಣನ ಕಳೆ ಹೊಂದಿರ ಅಕ್ಲೆಗೆ ನ್ಯಾಯ ತಿಕ್ಕೊಡು ಹಿಂದುಲ್ನ ಸ್ವಾಭಿಮಾನ ಜಾಗೃತ ಆವಡು ನಮ್ಮ ಕಾಯಿನ ಅವಮಾನನ ನಮ್ಮ ಜೆತ್ತುಪಾಡೋಡನ್ನು ಪನ್ಪನ ಬದ್ಧತೆ ಇತ್ತಿನ ಕುಲ್ಲ ನಮ್ಮ ಇನ್ನೊಂದಿತ್ತ
ಇಂದು ನಮ್ಮ ಜೀವಮಾನ ಡಾವ ಕೋರ್ಟ್ ಆರ್ಡರ್ ಕೊರ್ನಲ್ಲ ಊರೂರು ದಂಗೆ ಆಗುವಂದು ಬಂದು ಮಾನಸಿಕತೆ ನಿರ್ಮಾಣ ಮಂದಿದ್ದಾರೆ. ನರೇಂದ್ರ ಮೋದಿನ ಸಾಧನೆದಾದ ಅಂದು ಪಂಡ ನರೇಂದ್ರ ಮೋದಿ ಕೇವಲ ಆಡಳಿತದ ಮುಖಾಂತರ ಆಡಳಿತ ಒಂಜಿ ಭಾಗ ಕಾನೂನಿನ ಮುಖಾಂತರ ಒಂಜಿ ಭಾಗ ಜನಕಲ್ನ ಮಾನಸಿಕತೆನ ಆ ರೀತಿ ಸೃಷ್ಟಿ ಮಂತದ್ದು. ಇಡೀ ದೇಶದ ಒಂದು ರೀತಿಯ ಸಂಭ್ರಮದ ವಾತಾವರಣ ಓಲ್ಲ ಗಲಾಟೆ ಆವಂದೆ ಓಲ್ಲ ಸಮಸ್ಯೆ ಆವಂದೆ. ಪ್ರಭು ಶ್ರೀರಾಮಚಂದ್ರನ ఆయన ಜನ್ಮಭೂಮಿಡೆ ಪ್ರಾಣ ಪ್ರತಿಷ್ಠೆ ಮಂತು ಇಡೀ ಹಿಂದುಲ್ನ ಸ್ವಾಭಿಮಾನ ಜಾಗೃತ ಮಂತದ್ದು. ಈ ದೇಶದ ಅಮೃತ ಕಾಲಗೊಂದು ಮುಹೂರ್ತ ಬರೆಯನ ದಿನ ಜನವರಿ 22ನೇ ತಾರೀಕು ದಿನ ಕುವೆತ್ತಬೈಲ್ ಬಿಜೆಪಿ ಕ್ಷೇತ್ರಾಧ್ಯಕ್ಷರು ಜಗದೀಶ್ ಅಲ್ವಾ ಪಾತಿರೊಂದು ಅಲ್ಪಸಂಖ್ಯಾತ ಪೊಂಜು ನಕ್ಲಿನ ಏಲ ಕಡೆಗಣಿಸಾವರ್ಜಿ ಅಗ್ಲ ಕೇಂದ್ರ ಸರ್ಕಾರದ ಬೇತೆ ಬೇತೆ ಯೋಜನೆಲದ ಫಲಾನುಭವಿಲಾತಿರು ಅಗ್ಲೇನ ಸಂಪರ್ಕಿಸಾದು ಅಗ್ಲ ಕೇಂದ್ರ ಸರ್ಕಾರದ ಪಡೆಯುನ್ನ ಯೋಜನೆದ ಬಗೆಟ್ ತೆರಿಪಾವನ ಬೇಲೆ ಮಲ್ಪುಲೆ ಪಂಡಿತ ತೆರಿಪಾಯಿರು ದಯಮಲ್ತದ ಐತ ಬಗ್ಗೆ ಗಮನ ಕೊರಂದೆ ಪ್ರತಿ ಒಂಜಿ ಮತದಾರನ ಇಲ್ಲಡೆ ನಿಜವಾದ ಅಲ್ಪಸಂಖ್ಯಾತ ಪಂಜನಗಳೇನೆ ನಿಜವಾದ ಕಡೆಗಣಿಸ వచ్చి ಅಕ್ಕಲು ದೆತೊನ್ನಾತ್ ನಮ್ಮ ಕೇಂದ್ರದ ಬೆನಿಫಿಟ್ನ ದೆತೊನ್ನಕಲು ನಮ್ಮ ದೇಶಡು ಏರ್ಲಜ್ಜರನ್ನೇ ನಿಖಲು ನಿಜವಾದ ನೆಂಪುದಿಯೋಡಕೊಂಡು ನಿಖಲ ಸುತ್ತಮುತ್ತ ಏತ್ ಅಲ್ಪಸಂಖ್ಯಾತ ಮಹಿಳೆಯರುಳ್ಳಿರ ಅಕ್ಲೆಗೆ ನೆತ್ತ ಬಗ್ಗೆ ಅರಿವು ಮೂಡಲೆ ಒಂಜಿ ಪೊಂಜನಕಲು ಕಾಂಗ್ರೆಸ್ಗೆ ಏರು ಓಟು ಮಾಡುವರ ಅಕ್ಲೆನ ಮರ ಪರಿವರ್ತನೆ ಮಲ್ತದೆ ನಮ್ಮ ಪಕ್ಷಗೂ ಓಟು ಮಾಡಲಿಕ್ಕ ಏಪ ನಿಖಲು ಮಲ್ತರ ನಿಖಲ ಮಹಿಳಾ ಸಾಮರ್ಥ್ಯ ಐಟ್ ತೋಜಿದು ಬರ್ಕೊಂಡು ಮಾತ ಪೊಂಜನಕಲ ವಿನಂತಿ ಎಂಜಿನದ ಬಂಡ ಈ ಕ್ಷೇತ್ರಡು ನಮ್ಮ ಬ್ರಿಜೇಶ್ ಚೌಟರಿಗೆ ಒಂಜಿ ವೇಳೆ 1,000 ಓಟುದಾತ ಲೀಡ್ ಕನತಂಡ ಅಂದ ಆಯ್ತ ಪೂರ್ತಿ ಶ್ರೇಯಸ್ಸು ಪೊಂಜನಕಲ ತಂಡಗೊಂದು ಪನಿಯರೇ ಖುಷಿ ಪಡೆವೆ. ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರು ಮಂಜುಳಾ ರಾವ್, ಜಿಲ್ಲಾ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಬಿಜೆಪಿ ಜಿಲ್ಲಾ ಮಹಿಳಾ ಕಾರ್ಯ ಸಂಚಾಲಕರು ಕಸ್ತೂರಿ ಪಂಜ, ಧನಲಕ್ಷ್ಮಿ ಗಟ್ಟಿ, ಮಹಿಳಾ ಮೋರ್ಚಾ ಜಿಲ್ಲಾ ಕೋಶಾಧಿಕಾರಿ ಸುಮನಾ ಶರಣ್, ಜಿಲ್ಲಾ ಕಾರ್ಯದರ್ಶಿ ಪೂರ್ಣಿಮಾ ಶೆಟ್ಟಿ, ಫಲಾನುಭವಿ ಸಂಪರ್ಕದ ಜಿಲ್ಲಾ ಸಹ ಸಂಚಾಲಕರು ಜಯಶ್ರೀ ಕರ್ಕೇರ, ಮಂಡಲ ಉಪಾಧ್ಯಕ್ಷರು ಮಹಿಳಾ ಮೋರ್ಚಾದ ಪ್ರಭಾರಿ ಸುಮನಾ ಶೆಟ್ಟಿ ಇಂಚಿತ್ತಿ ಪ್ರಮುಖರು ಸಭೆಗೆ ಪಾಲ್ಪಡೆದಿದ್ದರು. ಮಹಿಳಾ ಮೋರ್ಚಾದ ಮಂಡಲ ಅಧ್ಯಕ್ಷರು ಮಾಧವಿ ಉಳ್ಳಾಲ ಸಭೆ ನೆತ್ಕೊಂಡರು. ಪ್ರಧಾನ ಕಾರ್ಯದರ್ಶಿ ಸುಮಲತಾ ಸಭೆಯನ್ನು ಸುಧಾರಿಕೆ ಮಲ್ತರು. ಹರಿಣಿ ಸೊನ್ನೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಇಂಟರ್ನ್ಯಾಷನಲ್ ಬನ್ಸ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಟ್ರಸ್ಟ್ದ ಸಂಘಟನಾ ಕಾರ್ಯದರ್ಶಿ ರಾಜಗೋಪಾಲ್ ರಯ್ಯರಿಗೆ ಸಂಘಟನಾ ಮಾಣಿಕ್ಯ ಬಿರುದು ಪ್ರದಾನ ಲೇಸು ಏಪ್ರಿಲ್ 15 ತಾರೀಕಿಗೆ ಬಲ್ಮಠ ಪೆವಿಲಿಯನ್ ನಡಪುನ ಬಿಸು ಪರ್ಬ ಲೇಸಡ್ ನಡಪೆರುಂಡು. ಇಂಟರ್ನ್ಯಾಷನಲ್ ಬನ್ಸ್ ವೆಲ್ಫೇರ್ ಟ್ರಸ್ಟ್ ವತಿರ್ದು ಏಪ್ರಿಲ್ 15 ತಾರೀಕಿಗೆ ಪೊಂಜೋಲಿನ ವಿಭಾಗ ವತಿರ್ದು ಕುಡ್ಲಾ ಬಲ್ಮಠದ ಪೆವಿಲಿಯನ್ ನಡಪುನ ಬಿಸು ಪರ್ಬ 2024 ಲಿಸ್ಟ್ ಟ್ರಸ್ಟ್ದ ಸಂಘಟನಾ ಕಾರ್ಯದರ್ಶಿ ರಾಜಗೋಪಾಲ್ ರಯ್ಯರಿಗೆ ಸಂಘಟನಾ ಮಾಣಿಕ್ಯ ಬಿರುದು ಪ್ರದಾನ ಲೇಸು ಗಣ್ಯ ಬಿನ್ನೆರ್ನ ಎದುರುಡು ನಡಪೆರ ಉಂಡು ಪಂಡದ ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಅತ್ತೂರು ಸದಾನಂದ ಶೆಟ್ಟರು ತೆರಿಪಾದರು. ರಾಜಗೋಪಾಲ್ ರಯ್ಯರು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ರೋಟರಿ ಸೇವಾ ಸಂಸ್ಥೆದ ಮಾಜಿ ಉಪ ಗವರ್ನರ್, ಭಾರತೀಯ ಜನತಾ ಪಕ್ಷದ ಜಿಲ್ಲಾ ವಕ್ತಾರರು, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಶ್ರದ್ಧಾವಂತ ಸ್ವಯಂ ಸೇವಕರು, ಭಗವಾ ಕ್ಯಾಟರರ್ ಸಂಸ್ಥೆದ ಸಂಸ್ಥಾಪಕರು, ಕ್ಯಾಟರಿಂಗ್ ಅಸೋಸಿಯೇಷನ್ದ ಮಾಜಿ ಅಧ್ಯಕ್ಷರು ಬೊಕ್ಕ ವಿಶೇಷವಾದ ಧಾರ್ಮಿಕ, ರಾಜಕೀಯ, ಸಾಂಸ್ಕೃತಿಕ, ಕ್ರೀಡೆ ಸೇವಾ ವಿಭಾಗದ ದಿಂಜ ವರ್ಷದ ಸೇವೆ ಸಂದಾಯನ ಹಿನ್ನೆಲೆಡು ಈ ಬಿರುದನ್ನು ಕೊರಂದುಲ ಪಂಡ ತೆರಿಪಾದರು. ಸುದ್ದಿಗೊಂಚಲಿಗೆ ಸ್ವಾಗತ. ಜೋಕ್ಲೆನ ಸೂಕ್ತ ಪ್ರತಿಭೆಯನ್ನು ಪಿದೈ ಕನಪುನ ಫ್ಯೂಚರ್ ಮೈಂಡ್ಸ್ ಪಂಪಿನ ಸ್ಪರ್ಧಾ ಕಾರ್ಯಕ್ರಮ ಮುಡಿಪು ಕುರ್ನಾಡು ಜ್ಞಾನದೀಪ ಶಾಲೆ ಬೊಕ್ಕ ಸೂರಜ್ PU ಕಾಲೇಜ್ ಸೋಮವಾರ ನಡೆತಂಡು. ಶಿಕ್ಷಣ ಕ್ಷೇತ್ರದ ಸಾಧನೆ ಮಲ್ತಿನ ಸೂರಜ್ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ವತಿರ್ದು ಜೋಕ್ಲೆನ ಸೂಕ್ತ ಪ್ರತಿಭೆಯನ್ನು ಪಿದೈ ಕನಪುನ ಫ್ಯೂಚರ್ ಮೈಂಡ್ಸ್ ಪಂಪಿನ ಸ್ಪರ್ಧಾ ಕಾರ್ಯಕ್ರಮನು ಮುಡಿಪು ಜ್ಞಾನದೀಪ ಶಾಲೆ ಬೊಕ್ಕ ಸೂರಜ್ PU ಕಾಲೇಜ್ ಸೋಮವಾರ ನಡಪಾಯಿರು. ಸ್ಪರ್ಧಾ ಕಾರ್ಯಕ್ರಮನು ತುಡರ್ ಬೆಳಗಾದ ಉದಿಪನ ಮಲ್ತು ಪಾತೇರ್ನ ಡಾಕ್ಟರ್ ಚಿನ್ನಪ್ಪಗೌಡ ಸೂರಜ್ ಸಂಸ್ಥೆ ಯಾನ ಅರ್ಥ ಮಲ್ತಿನಕ ಜೋಕ್ಲೆನ ಬುದ್ಧಿ ಬೊಕ್ಕ ಅಕ್ಲೆನ ಭಾವನೆ ಮನಸ್ಸು ಕೇಂದ್ರೀಕೃತವಾಯಿನ ರಡ್ಡ ಆಯಾಮಡು ಬೇರೆ ಮಲ್ತೊಂದು ಪಂಡದು ಸಂಸ್ಥೆಗೆ ಅಭಿನಂದನೆ ಸಂದಾದು ಶಿಕ್ಷಣದ ಬಗೆಟು ಮಾಹಿತಿ ಕೊರಿಯರು. ನಮ್ಮಲ್ಲಿ ಹೃದಯವಂತರು ಬಹುಶಃ ಸೂರಜ್ ಈ ಸಂಸ್ಥೆಗಳು
ನಾನು ಅರ್ಥ ಮಾಡಿಕೊಂಡ ಹಾಗೆ, ನಾನು ಭಾವಿಸಿದ ಹಾಗೆ ಮಕ್ಕಳ ಬುದ್ಧಿ ಮತ್ತು ಮಕ್ಕಳ ಭಾವ, ಮನಸ್ಸು ಕೇಂದ್ರಿತವಾದ ಈ 2 ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಸಂಸ್ಥೆಗೆ ವೈಯಕ್ತಿಕವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತಮ್ಮೆಲ್ಲರ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯ ಕೆಲಸವನ್ನು ಈ ಪರಿಸರದಲ್ಲಿ ಕಳೆದ 16 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅವರೇ ಹೇಳುವ ಪ್ರಕಾರ 2800 ವಿದ್ಯಾರ್ಥಿಗಳಿಲ್ಲಿದ್ದಾರೆ. ಪ್ಲೀಸ್ ನೋಟ್ ದಿಸ್, 2800 ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. 600 ಮಕ್ಕಳು, ಅಷ್ಟು ಮಕ್ಕಳು ಕಲಿತು ಹೋಗಿದ್ದಾರೆ. ಸುಮಾರು 600 ಮಕ್ಕಳಿದ್ದಾರೆ ಇಲ್ಲಿಗ. ಅಂದರೆ ಈ ಭಾಗದ ಶಾಲೆಗೆ ಹೋಗುವ ಮಕ್ಕಳಿಗೆ ಒಂದು ಸಂಸ್ಥೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಶಿಕ್ಷಣ ಅಂತ ನಾನು ಇಷ್ಟು ಮಾತಾಡಿದೆ. ಒಳ್ಳೆಯ ಶಿಕ್ಷಣ ಅಂದರೆ ಏನು? ಅಲ್ಲಿ ಬುದ್ಧಿಗೂ ಬೆಳವಣಿಗೆಗೆ ಆಸ್ಪದ ಇರಬೇಕು, ಮಕ್ಕಳು ಹೃದಯವಂತರೂ ಆಗಬೇಕು ಅಂತ. ಯಾರೋ ನೋಡಿ, ಈಗ ಶಿಕ್ಷಣ ಹೊಂದಿತು ಅಂತ ಇಟ್ಟುಕೊಳ್ಳಿ, ಶಿಕ್ಷಣ ಆಯಿತು, ಉದ್ಯೋಗ ಸಿಕ್ಕಿತು, ಮೊದಲ ಲಾಭ ಯಾರಿಗೆ? ಅವನಿಗೆ ಅದರ ಲಾಭ. ಆ ವ್ಯಕ್ತಿ ಯಾರು ಶಿಕ್ಷಣ ಹೊಂದಿದ್ದಾನೋ ಅವನಿಗೆ ಅದರ ಮೊದಲ ಲಾಭ. 2ನೆಯ ಲಾಭ ಅವರ ಕುಟುಂಬಕ್ಕೆ, 3ನೆಯ ಲಾಭ ಒಂದು ಸಮಾಜಕ್ಕೆ, 4ನೆಯ ಲಾಭ ದೇಶಕ್ಕೆ. ಅಂದರೆ ಶಿಕ್ಷಣ ಹೊಂದಿದವನು ಮೊದಲು ಅವನ ಉದ್ಯೋಗ, ಅವನ ಪ್ರಗತಿ, ಅವನ ಅಭಿವೃದ್ಧಿ, 2ನೇದು ಕುಟುಂಬ, 3ನೇದು ಸಮಾಜ. ಇದು ನಾವು ಮಕ್ಕಳಿಗೆ ಹೇಳಬೇಕಾದ ಮಾತಿದು. ನೀನು ಕಲಿಯುವುದರಿಂದ ನಿನಗೆ ಮೊದಲ ಲಾಭ. ಕಲಿ. ಈ ಹೊರತು ಡಾಕ್ಟರ್ ಚಿನ್ನಪ್ಪ ಗೌಡರಿಗೆ ಮಾನಾದಿಗೆ ಮಂತೀರ. ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ದ ಪ್ರವೀಣ್ ಭಂಡಾರಿ ಪಾತಿರೊಂದು ಜಾಸ್ತಿ ಸಂಖ್ಯೆಡು ಜೋಕ್ಲು ಪಾಲ್ಪಡೆದು ಅಕ್ಲಿನ ಪ್ರತಿಭೆನು ದುಂಬು ಕನತದು. ಅಕ್ಲು ಸ್ಪರ್ಧೆಡು ಗೆಂದಂಡ ಅಕ್ಲೆಗು ಶಾಲೆದ ಶುಲ್ಕಡು ಜಾಸ್ತಿ ರಿಯಾಯಿತಿ ಕೊರ್ಪನ ಉದ್ದೇಶಡು ಕಾರ್ಯಕ್ರಮನ ಅಟಣೆ ಮಾಲ್ತದ ಪಂಡದು ಮಾಹಿತಿ ಕೊರಿಯರು. ಪ್ರತಿಭೆಯನ್ನು ಮುಂದೆ ತಂದು ಅವರು ಕಾಂಪಿಟಿಷನ್ನಲ್ಲಿ ವಿನ್ ಆದರೆ ಅವರಿಗೆ ಶಾಲೆಯ ಫೀಸ್ನಲ್ಲಿ ಆದಷ್ಟು ಹೆಚ್ಚಿನ ಡಿಸ್ಕೌಂಟ್ ಕೊಡುವುದು ಒಂದು ಉದ್ದೇಶ. ಯಾಕೆಂದರೆ ಫೀಸ್ ಹಣ ಕೊಡುವಾಗ ಪ್ರತಿಯೊಬ್ಬರಿಗೂ ತಾವು ಕಷ್ಟ ಬಂದು ದುಡಿದ ಹಣವನ್ನು ಕೊಡುವಾಗ ಒಂದು ಇಚ್ಛಾಗ್ತದೆ, ಎಷ್ಟು ಫೀಸ್ ಕೊಡಬೇಕು, ಇಷ್ಟು ಸರಿನಾ, ಹೆಚ್ಚ, ಕಡಿಮೆ ಅಂತ. ಆದರೆ ಇಷ್ಟರವರೆಗಿನ ನಮ್ಮೊಂದು ರೆಕಾರ್ಡ್ಸ್ ಪ್ರಕಾರ ನಮ್ಮ ಶಾಲೆಯಲ್ಲಿ ದೊರಕುವ ಶಿಕ್ಷಣದ ಒಂದು ಕ್ವಾಲಿಟಿ ಶಿಕ್ಷಣಕ್ಕೆ ನಾವು ಇಡುವ ಫೀಸ್ ತುಂಬ ಕಡಿಮೆ. ಇದನ್ನು ಎಲ್ಲ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡ್ತಾರೆ. ಆದರೆ ಅದೇ ಫೀಸನ್ನು ಶಾಲೆಯಲ್ಲಿ ನಡೆಸಬೇಕಾದ್ರೆ ಹೇಗೆ ನಡೆಸುವುದು? ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ ಬೇಕಾಗ್ತದೆ. ಅದನ್ನು ಹೇಗೆ ತರಬಹುದು ಎಂಬ ಒಂದು ವಿಚಾರದಿಂದ ಇಂತಹ ಒಂದು ಕಾಂಪಿಟೇಷನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಿರುವಾಗ ಇವತ್ತಿನ ಕಾಂಪಿಟೇಷನ್ನಲ್ಲಿ ಭಾಗವಹಿಸಲಿಕ್ಕೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಟ್ಲೀಸ್ಟ್ 200 ಪಾರ್ಟಿಸಿಪೆಂಟ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೆವು. ಆದರೆ ನಿನ್ನೆ ಒಂದು ಸರ್ಕ್ಯುಲರ್ ಬಂದು ಅನೌನ್ಸ್ಮೆಂಟ್ ಆಯಿತು. ಸರ್, ನಾನಿವತ್ತು ಹೇಳಿದ ಪ್ರಕಾರ ಪಬ್ಲಿಕ್ ಎಕ್ಸಾಮಿಗೆ ರಿಸಲ್ಟ್ ಇವತ್ತೇ ಅಂತೆ. ಆದ್ದರಿಂದ ಭಾಗವಹಿಸುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಒಂದು ಕಡಿತವನ್ನು ನಾವು ಇಲ್ಲಿ ಗಮನಿಸಬಹುದು. ನಾವೊಂದು 200 ಮಕ್ಕಳು ಬರ್ಬೋದಂದಲ್ಲಿ ಒಂದು 100 ಮಕ್ಕಳು ಬಂದಿದ್ದಾರೆ, ಅಲ್ಲಿ ಹಿಂದುಗಡೆ ಕುತ್ಕೊಂಡಿದ್ದಾರೆ. ಆದರೆ ನಾವು ಹೇಳಿದ ಪ್ರಕಾರ, ಕೊಟ್ಟ ಮಾತಿನ ಪ್ರಕಾರ ಈ ಕಾರ್ಯಕ್ರಮ ನಡೆಯಬೇಕು, ನಾವು ಹೇಳಿದ್ದನ್ನು ಪೂರ್ಣಗೊಳಿಸಬೇಕು, ಮಕ್ಕಳಿಗೆ ದೊರೆಯುವ ಡಿಸ್ಕೌಂಟ್ ಅಥವಾ ಆಫರ್ ದೊರೆಯಬೇಕು ಎಂಬ ಇಚ್ಛೆಯಿಂದ ಇವತ್ತಿನ ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡಲಿಲ್ಲ. ನಿಜವಾಗಿ ನೋಡಿದರೆ ಇಂಥ ಒಂದು ಮಕ್ಕಳ ಸಂಖ್ಯೆ ಇದ್ದಾಗ ಈ ಪ್ರೋಗ್ರಾಮನ್ನು ಮಾಡೋದು ತುಂಬ ಕಷ್ಟ. ಕ್ಯಾನ್ಸಲ್ ಮಾಡಬೇಕಾ ಒಂದು ಯೋಚನೆ ಬಂದಿತ್ತು. ಆದರೆ ಮಾಡುವುದು ಬೇಡ, ಹೇಳಿದ ಮಾತಿಗೆ ನಾವು ತಪ್ಪುವುದು ಬೇಡ, ಯಾರಿಗೆ ಏನೆಲ್ಲ ಪ್ರಾಮಿಸ್ ಮಾಡಿದ್ದೇವೆ ಅದನ್ನು. ಸೂರಜ್ ಪಿಯು ಕಾಲೇಜು ಪ್ರಾಂಶುಪಾಲರು ರಕ್ಷಿತ್ ಕುಲಾಲ್ ಶೈಕ್ಷಣಿಕ ವರ್ಷದ ವರದಿ ಓದಿದರು. ಸೊ ಫ್ಯೂಚರ್ ಮೈಂಡ್ ಬೇರೆ ಕಾಲೇಜಿಂದ ಬಂದಂತಹ ಅಥವಾ ಬೇರೆ ಸ್ಕೂಲಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಒಂದು ಆಫರ್ ಇಟ್ಟಿದ್ದೇವೆ. ಕಾಂಪಿಟೇಷನ್ will be conducted class-wise LKG to 10th standard. Minimum 10 students should participate in the competition in each class. ಒಂದು ಕ್ಲಾಸಿಂದ 10 ಜನ ಪಾರ್ಟಿಸಿಪೇಟ್ ಮಾಡಬೇಕು. ಹಾಗೆ ಮಾಡಿದರೆ ಫಸ್ಟ್ ಪ್ರೈಸ್ 50% ಕನ್ಸೆಷನ್ ಇಟ್ಟಿದ್ದೀವಿ ಫೀಸಲ್ಲಿ.
ಸೆಕೆಂಡ್ ಪ್ರೈಸ್ 25% ಕನ್ಸೆಷನ್ ಇಟ್ಟಿದ್ದೀವಿ. ಒಂದು 10 ಜನಕ್ಕಿಂತ ಕಮ್ಮಿ ಬಂದರೆ ಆಗ ನಾವು ಪ್ರೈಸಲ್ಲಿ ಸ್ವಲ್ಪ ವೇರಿಯೇಷನ್ ಇಟ್ಟಿದ್ದೀವಿ. ಫಸ್ಟ್ ಪ್ರೈಸ್ ಬಂದರೆ 10% ಡಿಸ್ಕೌಂಟ್ ಇನ್ ಫೀಸ್, ಸೆಕೆಂಡ್ ಪ್ರೈಸ್ ಬಂದರೆ 5% ಡಿಸ್ಕೌಂಟ್ ಇನ್ ಪ್ರೈಸ್. ಆ್ಯಂಡ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ 500 ಗಿಫ್ಟ್ ವೋಚರ್ ಇಟ್ಟಿದ್ದೇವೆ. ಅದರೊಟ್ಟಿಗೆ ಇಲ್ಲಿ ಬಂದಿದ್ದಂತಹ ಎಲ್ಲ ಪೇರೆಂಟ್ಸ್ಗರಿಗೆ ಲಕ್ಕಿ ಪೇರೆಂಟ್ ಅಂತ ಒಂದು ಚೂಸ್ ಮಾಡಿದ್ವಿ. ಅದರಲ್ಲಿ ಯಾರಾದರೂ ಫಸ್ಟ್ ಪ್ರೈಸ್ ಬಂದರೆ 20% ಡಿಸ್ಕೌಂಟ್ ಇನ್ ದ ಫೀಸ್ ಆ್ಯಂಡ್ ಸೆಕೆಂಡ್ ಪ್ರೈಸ್ ಬಂದರೆ 10% ಡಿಸ್ಕೌಂಟ್ ಇನ್ ದ ಫೀಸ್ ಅಂತ ಇಟ್ಟಿದ್ದೀವಿ. ಸಿಇಟಿ ನೀಟ್ ಮ್ಯಾನೇಜರ್ ಬೊಕ್ಕ ಸೀನಿಯರ್ ಕೌನ್ಸಿಲರ್ ಶ್ರೀಮತಿ ಮೌಸಿನಾ ಪಾತೆರೊಂದು ಎನ್ನ ಮಗಕ್ಕೆ ಯಾನ ಯೂಟ್ಯೂಬ್ಡು ವೀಡಿಯೋಸ್ನು ತೋಚ್ಪಾವೆ ಅವೆಟ್ ಸೈನ್ಸ್ ಟೆಕ್ನಾಲಜಿದ ಬಗೆಟ್ ಮಾಹಿತಿ ಕೊರ್ಪೆ ದಾಯಪಂಡ ಈ ಎಲ್ಲಿಲಿ ಜೋಕ್ಲೆ ನಮ್ಮ ದುಂಬುದ ಫ್ಯೂಚರ್ ಮೈಂಡ್ಸ್ ಅಂಚಾದ ಜೋಕ್ಲೆಗ್ ಅಕ್ಲು ಫ್ಯೂಚರ್ಡ್ ದಾದ ಆವಡು ಪಂಡದು ಒಪ್ಪುಂಡು ಈಚಿಂದ ನಿಕ್ಲೆ ಅಕ್ಲೆಗ್ ತೆರಿಪಾಲೆ ಪಂಡದ ಫೌಂಡೇಶನ್ ಕೋರ್ಸ್ ಬಗೆಟ್ ಮಾಹಿತಿ ಕೊರಿಯರು. ಕಮ್ಯುನಿಟಿಯವರು ನನಗೆ ಗೊತ್ತಿರೋ ಪ್ರಕಾರ ನಾನು ಕೂಡ ಒಂದು ಬ್ಯುಸಿ ಪೇರೆಂಟ್. ನಾನು ಬೆಳಿಗ್ಗೆ 10 ಗಂಟೆಗೆ ಆಫೀಸಿಗೆ ಹೋದರೆ ಮನೆಗೆ ಬರೋದು 7:30ಗೆ. ಓಕೆ, ಸೊ ನಾನು ಮನೆಗೆ ಬಂದ ತಕ್ಷಣ ಕಂಪ್ಲೀಟ್ಲಿ ಎಕ್ಸಾಸ್ಟ್ ಆಗಿರ್ತೇನೆ. ಓಕೆ, ದ ಫಸ್ಟ್ ಥಿಂಗ್ ವಾಟ್ ಮೈ ಸನ್ ಡಸ್ ಇಸ್ ಲೈಕ್ ಮಮ್ಮ ಫೋನ್ ಕೊಡಿ. ಅವನು ಫೋನ್ ತಗೊಂಡು ಮಾಡೋದೇನು ಅಂತ ಹೇಳಿದ್ರೆ ಗೇಮ್ಸನ್ನು ಆಡ್ತಾನೆ. ಬಟ್ ನಾನು ಆದಷ್ಟು ಅದನ್ನು ಕಡಿಮೆ ಮಾಡ್ತೇನೆ. ಅವನಿಗೆ ನಾನು ಜಾಸ್ತಿ ಯೂಟ್ಯೂಬ್ ವೀಡಿಯೋಸನ್ನು ತೋರಿಸ್ತೇನೆ. ಅದರಲ್ಲಿ ಯಾವುದೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ ಮೇನ್ಲಿ ಅದ್ರ ಬಗ್ಗೆ ನಾನು ಅವನಿಗೆ ಇನ್ಫಾರ್ಮೇಷನ್ಸನ್ನು ಕೊಡ್ತೇನೆ. ಯಾಕೆ ನಾವು ನಮ್ಮ ಮಕ್ಕಳಿಗೆ ಆ ಇನ್ಫಾರ್ಮೇಷನ್ ಕೊಡಬೇಕು ಅಂತಿದ್ರೆ, ಈಗ ಇವರು ಇವತ್ತು ಅರೇಂಜ್ ಮಾಡಿರುವಂಥ ಒಂದು ಪ್ರೋಗ್ರಾಮ್ ಫ್ಯೂಚರ್ ಮೈಂಡ್ಸ್ ಅಂತ ಹೇಳಿಬಿಟ್ಟು, ಈ ಚಿಕ್ಕ ಚಿಕ್ಕ ಮಕ್ಕಳೇ ನಮ್ಮ ನಾಳೆಯ ಫ್ಯೂಚರ್ ಮೈಂಡ್ಸ್. ಓಕೆ, ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈಗಲೇ ಮಕ್ಕಳಿಗೆ ಅವರಿಗೆ ಫ್ಯೂಚರಲ್ಲಿ ಏನಾಗಬೇಕು. ನನ್ನ ಮಗನಿಗೆ ಒಂದು ಡ್ರೀಮ್ ಇದೆ. either he wants to join Indian Army, Indian Navy or Indian Air Force or a commercial pilot. ಅವನು ಈಗಲ್ಲ, ಅವನು LKGಯಿಂದ ಇರಬೇಕಾದ್ರೆ ಅವನಿಗೆ ಇದೊಂದು ಡ್ರೀಮ್. ನಿಮ್ಮ ಮಕ್ಕಳು ಎಷ್ಟು ಜನರಿಗೆ ಈ ರೀತಿ ನೀವು ಫ್ಯೂಚರನ್ನು ಹೇಳಿಕೊಟ್ಟಿದ್ದೀರಾ? ಒಂದು ವೇಳೆ ಹೇಳಿಕೊಡಲಿಲ್ಲ ಅಂತಾದರೆ ಪ್ಲೀಸ್ ಈಗಿಂದಲೇ ನೀವು ಅವರಿಗೆ ಇದರ ಇನ್ಫಾರ್ಮೇಷನನ್ನು ಕೊಡಬೇಕು. ಓಕೆ, ಇನ್ನು ನೆಕ್ಸ್ಟ್ ನಾನು ಮಾತಾಡೋದೇನು ಅಂತ ಹೇಳಿದ್ರೆ ಫೌಂಡೇಶನ್ ಕೋರ್ಸ್ ಬಗ್ಗೆ. ಫೌಂಡೇಶನ್ ಕೋರ್ಸ್ ಕೂಡ ಇಂಥ ಪ್ರೊಫೆಷ್ನಲ್ ಕೋರ್ಸಸ್ಸಿಗೆ ಎನ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಗ ಒಂದು ಇಂಡಿಯನ್ ನೇವಿಗಾಗಲಿ, ಇಂಡಿಯನ್ ಏರ್ಫೋರ್ಸಿಗಾಗಲಿ, ಇಂಡಿಯನ್ ಆರ್ಮಿಗಾಗಲಿ ಹೋಗಬೇಕು ಅಂತಿದ್ರೆ NDA ಎಕ್ಸಾಮ್ಸ್ ಬರೀಬೇಕು. ಓಕೆ, NDA ಎಕ್ಸಾಮ್ಸಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಈ ಫೌಂಡೇಶನ್ ಕೋರ್ಸಲ್ಲಿ ಏನು ಅಂತ ಹೇಳಿದ್ರೆ ಯಾವ ರೀತಿ ವಿದೌಟ್ ಆಬ್ವಿಯಸ್ಲಿ ಸ್ಕೂಲ್ಸಲ್ಲಿ ಕ್ಯಾಲ್ಕುಲೇಟರ್ ಅಲೌಡ್ ಇಲ್ಲ, ಬಟ್ ಸ್ಟಿಲ್ ಲೆಂದಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸನ್ನು ಯಾವ ರೀತಿ ಶಾರ್ಟ್ಕಟ್ಸಲ್ಲಿ ಅವರಿಗೆ ಕಲಿಬೋದು ಅಂತ ಹೇಳುವಂಥ ಒಂದು ಐಡಿಯಾನ ಫೌಂಡೇಶನ್ ಕೋರ್ಸಸ್ ಕೊಡ್ತದೆ. ಮೋಸ್ಟ್ ಆಫ್ ದ ಸ್ಕೂಲ್ಸ್ ಮಂಗಳೂರಲ್ಲಿ ಸೂರತ್ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಡಾಕ್ಟರ್ ಎಸ್ ಮಂಜುನಾಥ್ ರೇವಣ್ಕರ್ ಫ್ಯೂಚರ್ ಮೈಂಡ್ಸ್ ಬಗೆಟ್ ಪೊಲಬು ಕೊರಿಯರು. ಖುಷಿ ಸಂಗತಿ ಏನಂತ ಹೇಳಿದರೆ ಎಲ್ಲರೂ ಪಾರ್ಟಿಸಿಪೇಷನ್ ಮಾಡಿ ಅದರ ಲಾಭವನ್ನು ಪಡೆದುಕೊಂಡಿದ್ದಾರೆ. ಇದರ ಸದುಪಯೋಗ ಬಂಟ್ವಾಳ ತಾಲೂಕಿನ ಗ್ರಾಮೀಣ ಪ್ರದೇಶದ ಎಲ್ಲ ಜನರು ಪಡೆದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಉಂಟು. ಮನುಷ್ಯನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಇಂಥ ಕೆಲಸಗಳನ್ನು ನಾವು ಮಾಡಲೇಬೇಕು. ಮಕ್ಕಳ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ, ಮಕ್ಕಳ ಪ್ರತಿಭೆ ಒಟ್ಟಿಗೆ ಅವರಿಗೆ ಫೀಸ್ನಲ್ಲಿ ಡಿಸ್ಕೌಂಟ್ ಕೊಡುವಂಥ ಕೆಲಸವನ್ನು ಸಹ ಮಾಡಿದ್ದೇವೆ. ಅದರಲ್ಲಿ ವೋಚರ್ ಕೊಟ್ಟು ಆ ವೋಚರು ಅವರು ಮುಂದಿನ ಅಡ್ಮಿಷನಿಗೆ ಬಂದಾಗ ಆ ವೋಚರ್ ತೋರಿಸಿದರೆ ಅದರಲ್ಲಿ ಆ ವೋಚರಿಗೆ ಎಷ್ಟು ಅಮೌಂಟು ಇದೆ ಆ ಅಮೌಂಟನ್ನು ನಾವು ಡಿಸ್ಕೌಂಟ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಮಾಡುವಂಥ ದೊಡ್ಡ ಮಹತ್ತರ ಸಾಧನೆ. ಯಾಕಂದರೆ ಹೇಳಿದರೆ ಯಾವುದೇ ಶಾಲೆಯಲ್ಲಿ ಈ ರೀತಿ ಮಾಡಲಿಲ್ಲ. ಇದು ಮೊದಲನೇ ಶಾಲೆ ಅಂತ ಹೇಳಲಿಕ್ಕೆ ನಾನು ಬಹಳ ಖುಷಿಯಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದರೆ ಇವತ್ತಿನ ಈ ಪಾರ್ಟಿಸಿಪೇಷನ್ ಮಾಡಿದಂಥ ಮಕ್ಕಳಿಗೆ ದೇವರ ಆಯುರಾರೋಗ್ಯ ಭಾಗ್ಯ ಕೊಡಲಿ, ನಮ್ಮ ಶಾಲೆಯಿಂದ ಅವರಿಗೆ ವಿದ್ಯಾರ್ಜನೆ ಆಗಲಿ. ಇಲ್ಲಿ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರು ಶ್ರೀಮತಿ ಗಾಯತ್ರಿ, ಪೋಷಕರು, ವಿದ್ಯಾರ್ಥಿಗಳು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಇಂಗ್ಲಿಷ್ ಟೀಚರ್ ಶ್ರೀಮತಿ ಶಾಂತಿ ಜುಲೆಟ್ ಸಲ್ದಾನ ಸಭೆ ನಿಂತ್ಕೊಂಡಿರು.
ಶ್ರೀಮತಿ ಶೋಭಿತಾ ಬೊಕ್ಕ ಶ್ರೀಮತಿ ರೋಶ್ನಿ ಸಾವಿಸ್ದಾರಿಕೆ ಮಲ್ತೇರು. ಕುಮಾರಿ ಭವ್ಯ ಜ್ಯೋತಿ ಚಿನ್ನಪ್ಪ ಗೌಡರಿನ ಸನ್ಮಾನ ಪತ್ರ ಓದಿರು. ಶ್ರೀಮತಿ ಶ್ವೇತಾ ಎಂ ಸೊಲ್ಮೆ ಸಂದಾಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡಗು ಪೊಸಕುರಲ್ದ ಇನಿತ ಸುದ್ದಿಗೊಂಚಲು ಮುಗಿತೊಂದುಲ್ಲ. ನಿರಂತರ ಸುದ್ದಿಲೆಗಾದೆವು ಒಂದು ಪ್ಲೇ ಪೊಸಕುರಲೆ 24x7.